ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್. ಸೊ ಪ್ರತಿನಿತ್ಯವೂ ಕೂಡ ಏನು ಅಡುಗೆ ಮಾಡೋದಪ್ಪ ಅಂತ ಇದೇ ಯೋಚನೆಯಲ್ಲಿದ್ದರೆ, ಸೊ ನಿಮ್ಮ ಯೋಚನೆಗೆ, ನಿಮ್ಮ ಟೆನ್ಷನ್ಗೆ ಸ್ವಲ್ಪ ಅಲ್ಲೇ ಕಡಿವಾಣ ಹಾಕ್ತಾಯಿದ್ದೀವಿ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ನಿಮಗೆ ರುಚಿಕರವಾದಂಥ ಅಡುಗೆಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೆ ನಿತ್ಯವೂ ಹೇಳ್ಕೊಡ್ತಾ ಇದ್ದೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಸೆಕೆಗಾಲಕ್ಕೆ ಆಗುವಂಥದ್ದು ಏನು ಅಂತ ಗೊತ್ತಿಲ್ಲ, ನಮ್ಮ ಅತಿಥಿಯಾದಂಥ ವೀಣಾ ವಸಂತ ಅವರು ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳಬೇಕು. ಸೊ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬರ್ತಾ ಇದ್ದೀರಿ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ? ವಿದ್ಯಾನಗರ. ಓಕೆ. ಸೊ ಏನು ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ವೆರಿ ನೈಸ್. ಸೊ ಹೌಸ್ ವೈಫ್ ಅಂತ ಹೇಳಿದ ತಕ್ಷಣ ಅದೇನೋ ನನಗೆ ಸರಿಯಾಗಲ್ಲ. ಹೋಮ್ ಮೇಕರ್ ಅಂತ ಹೇಳಿ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಹೋಮ್ ಮೇಕರ್ ಅಂತ ಹೇಳಿ ಅಂತ. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರು ಅವರನ್ನೇ ಅವರು ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಬೇಕು ಅಲ್ವಾ? ಯಾಕೆಂದ್ರೆ ಮನೆಯಲ್ಲೆಲ್ಲ ನೋಡ್ಕೊಳ್ಳುವಂಥವ್ರು ಬರೀ ಹೌಸ್ ವೈಫ್ ಅಂತ ಹೇಳಿದ್ರೆ ಅದೇನೋ ಕಮ್ಮಿ ಅನ್ಸುತ್ತೆ. ಹೋಮ್ ಮೇಕರ್ ಅಂದ್ರೆ ಮನೆಯನ್ನ ನೋಡ್ಕೊಳ್ಳುವಂಥವ್ರು ಅಲ್ವಾ? ಕರೆಕ್ಟ್. ಸೊ ನಮಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ರವೆ ಲಡ್ಡು ಮತ್ತೆ ಚಿಕನ್ ಹುರುವಲ್. ವಾರೇ ವಾ, ಒಂದು ಸಿಹಿ ಮತ್ತೆ ಇನ್ನೊಂದು ಚಿಕನ್ ಹುರುವಲ್. ಸೊ ಅನ್ನ, ಹಾಗೇನೆ ಸೈಡಲ್ಲಿ ಸ್ವಲ್ಪ ಸಾಂಬಾರ್ ಅಥವಾ ಬರೀ ಟೊಮ್ಯಾಟೊ ಸಾರು ಇದ್ರೂ ಸಾಕು, ಅದ್ರ ಜೊತೆಗೆ ಈ ಚಿಕನ್ ಹುರುವಲ್ ಸೂಪರ್. ಸೊ ಇದು ನನಗೆ ಯಾವಾಗಲೂ ಫೇವ್ರೆಟ್ ಇದು. ಸೊ ಅನ್ನ ಸಾರು ಚಿಕನ್ ಹುರುವಲ್. ಸೊ ಹಾಗಾದರೆ ತಯಾರಿಸೋಣ, ಬನ್ನಿ ಕಿಚನ್ಗೆ ಹೋಗೋಣ, ಬನ್ನಿ. ಯಾ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಏನು ಹೇಳ್ಕೊಡ್ತಾ ಇದ್ದೀರಿ? ಚಿಕನ್ ಹುರುವಲ್ಲ ಅಥವಾ ನೋಡ್ತಾ ಇರುವಾಗ ಸಕ್ಕರೆ ಎಲ್ಲ ಕಾಣ್ತಾ ಇದೆ? ಸ್ವೀಟ್ ಆಬ್ವಿಯಸ್ಲಿ. ಸ್ವೀಟ್. ಸರಿ, ಹಾಗಾದರೆ ರವೆ ಲಡ್ಡು. ಸೊ ಫಸ್ಟ್ ಟೈಮ್ ಬಂದಿದ್ದೀರಿ, ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಏನು ಕೊಡಲಿ ನಿಮಗೆ? ಬಾಣಲೆ. ಇದಕ್ಕಿನ್ನು ಗೀ ಹಾಕಿ, ತುಪ್ಪ 3 ಟೇಬಲ್ ಸ್ಪೂನ್. ಮತ್ತೆ ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕೋದು. ದ್ರಾಕ್ಷಿ ಮತ್ತು ಗೋಡಂಬಿ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ. ಸೊ ದ್ರಾಕ್ಷಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸೊ ನಿಮಗೆ ಸ್ವೀಟ್ ಡಿಶಸ್ ಇಷ್ಟನಾ ಖಾರ? ಸ್ವೀಟ್ ತುಂಬ ಇಷ್ಟ. ಸ್ವೀಟ್ ಇಷ್ಟ. ಸ್ವೀಟಲ್ಲಿ ಯಾವುದು? ರವೆ ಲಡ್ಡುವೇನಾ? ಇಲ್ಲ, ಹೋಳಿಗೆ ತುಂಬ ಇಷ್ಟ. ಹೋಳಿಗೆ, ಕಾಯಿ ಹೋಳಿಗೆ ತುಂಬ ಇಷ್ಟ. ಓ, ಹಾಗಾದರೆ ನೆಕ್ಸ್ಟ್ ಟೈಮ್ ಬರುವಾಗ ನಮಗೆ ಕಾಯಿ ಹೋಳಿಗೆ. ಸೊ ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಅವ್ರದ್ದು ಫೇವ್ರೇಟ್ ಇರುತ್ತಲ್ವಾ, ಅದು ತುಂಬ ಚೆನ್ನಾಗಿ ಮಾಡ್ತಾರಂತೆ. ಹಾಗೆ ನಿಮಗೆ ಕಾಯಿ ಹೋಳಿಗೆ ಇಷ್ಟ ಅಂತ ಹೇಳಿದ್ರೆ ಕಾಯಿ ಹೋಳಿಗೆ ಮತ್ತೆ ಕಡಲೆಬೇಳೆ ಎರಡು ಕೂಡ ಒಳ್ಳೇದು. ಹಾಗಾದ್ರೆ ಹಬ್ಬ ಇರುವಾಗ ಬನ್ನಿ, ನಾವು ಹಾಗೆ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಆಯ್ತು. ಈಗ ಫ್ರೈ. ಹಾಂ, ಇದು ಬಾಂಬೆ ರವೆ. ಬಾಂಬೆ ಸೊ ನಿಮ್ಮ ಮನೆಯಲ್ಲೆಲ್ಲ ಎಲ್ರಿಗೂ ಕೂಡ ಸ್ವೀಟೇ ಇಷ್ಟನಾ ಅಥವಾ ನಾನ್ ವೆಜ್? ನಾನ್ ವೆಜ್ಜಾ? ಹಸ್ಬೆಂಡ್ಗೆಲ್ಲ ನಾನ್ ವೆಜ್. ಹಾಂ ಹಾಂ ಹಾಂ. ಮಗನಿಗೆ ಸ್ವೀಟ್ ಕಡಿಮೆ.
ಮಗನ್ಗೆ ಸ್ವೀಟ್ ಕಮ್ಮಿ, ಕಡಿಮೆ. ನನಗೆ ಸ್ವಲ್ಪ- ಹಸ್ಬೆಂಡ್ಗೆ ನಾನ್ ವೆಜ್, ಮಗನ್ಗೆ ನಾನ್ ವೆಜ್ಜಾ? ಸೊ ಎಲ್ಲರೂ ನಾನ್ ವೆಜ್ ಪ್ರಿಯರು, ನೀವು ಸ್ವೀಟ್ ಪ್ರಿಯ. ಸೊ ಹಾಗಾಗಿ ಇಬ್ರಿಗೂ ಬೇಜಾರು ಬೇಡ ಅಂತ ನಿಮ್ಗೆ ಇಷ್ಟ ಆದಂಥದ್ದು ನೀವು ಮಾಡ್ತಿದ್ದೀರಿ, ಮತ್ತು ಅವ್ರಿಗೆ ಇಷ್ಟ ಆಗುವಂಥದ್ದು ಕೂಡ ಅಲ್ವಾ? ಎಸ್. ಈಗ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಇಡಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಪಾಕ ಮಾಡಬೇಕು. ಪಾಕ ಮಾಡ್ಕೊಳ್ಳೋದಕ್ಕಿದೆ, ಇದು ಪಾಕದಲ್ಲಿ ಮಾಡೋದು ಹಾಗಾದ್ರೆ? ಸ್ವಲ್ಪ ಅದು ಉಂಡೆ ಕಟ್ಟಲಿಕ್ಕೆ ಒಳ್ಳೇದಾಗ್ತದೆ ಒಂಚೂರು ಪಾಕ ಮಾಡಿದರೆ. ನಂತರ ಅದು ಕೊಬ್ಬರಿ ಮತ್ತು ಸಕ್ಕರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಓ, ಎರಡು ಟೈಪಲ್ಲೂ ಮಾಡ್ತೀರಿ, ಪಾಕ ಮತ್ತೆ ಪುಡಿ ಹಾಕಿ. ಕೆಲವರು ಅದಕ್ಕೇನೆ ಪುಡಿ ಮಾಡಿ ಹಾಕಿ ಹಾಕ್ತಾರೆ, ಅದು ಮಾಡ್ಕೊಳ್ತಾರೆ. ಪಾಕ ಅಷ್ಟು ಗಟ್ಟಿ ಬರೋದಿಲ್ಲ, ಬರೋದಿಲ್ಲ. ಉಂಡೆ ಗಟ್ಟಿ ಬರೋದಿಲ್ಲ. ಸ್ವಲ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ವೆರಿ ನೈಸ್. ಸೊ ನೋಡಿ, ನೀರು ಹಾಕ್ಲಾ? ಹಾಕಿ ನೋಡ್ಕೊಳ್ಳಿ ಎಷ್ಟು. ಸಾಕು ಸಾಕು ಸಾಕಾ? ಸಾಕು, ಇಷ್ಟೇ? ಸ್ವಲ್ಪ ಸ್ವಲ್ಪ ಅಲ್ಲ ಇದು ಉಂಡೆ ಕಟ್ಟಲಿಕ್ಕೆ. ಹಾಂ, ಬರೀ ಉಂಡೆ ಕಟ್ಟೋದಕ್ಕೆ, ಅದಕ್ಕೆ ಗಟ್ಟಿ ಮಿಕ್ಸ್ ಮಾಡಿ ಕಟ್ಟೋದಕ್ಕೆ. ಗಟ್ಟಿ ಕಟ್ಟಲಿಕ್ಕೆ ಅಂತ. ಸಕ್ಕರೆ ಹಾಕ್ಲಾ? ಕೊಡಿ, ಹಾಂ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ. ಎಷ್ಟು 2 ಹಾಕಿ? ಸ್ಪೂನ್ ಹಾಕಿ. ಅಷ್ಟೇ, 2 ಸಾಕು ಸ್ಪೂನ್? ಸಾಕು, ಇದಕ್ಕೆ ಹಾಕ್ತೇನಲ್ಲ ಮತ್ತೆ. ಓಕೆ, ಸಾಕು, ಅದನ್ನ ಸಾಕು? ಹಾಂ ಸಾಕು. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದು ಚಿಟಿಕೆಯಷ್ಟು. ಚಿಟಿಕೆಯಷ್ಟು ಉಪ್ಪ? ಒಂಚೂರು ಇಷ್ಟೇ? ಎಷ್ಟು? ಹಾಂ ಸಾಕು. ಓಕೆ, ಇದು ಕರಗಿದ್ರೆ ಸಾಕ, ಪಾಕ ಬರಬೇಕಾ? ಒಂಚೂರು ಕರಗಿ ಒಂದು 5 ನಿಮಿಷ ಇದಾಗಿ ದಪ್ಪ. ಇದು ಸಾಕು. ಅದು ಸಾಕಾ? ಹಾಕ್ಬೇಕಾ ಇದು? ಇಲ್ಲ ಇಲ್ಲ ಬೇಡ, ನಂತರ ಇದೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ. ಓಕೆ, ಇದು ಸಾಕಾ? ಆಫ್ ಮಾಡಲಾ? ಆಫ್ ಮಾಡಿ. ಓಕೆ. ಸೊ ಇದು ಅದ್ರ ಪಾಡಿಗೆ ಪಾಕ ಹಾ, ಆಗ್ತಾ ಸ್ವಲ್ಪ ಇರುತ್ತೆ. ಪಾಕ. ಸೊ ನೆಕ್ಸ್ಟ್ ಇನ್ನು ಮಿಕ್ಸಿಗೆ ಮಿಕ್ಸಿಗೆ ಹಾಕೊಳ್ಳೋದಾ? ತಗೊಳ್ಳಿ, ಆರಾಮ್ಸೆ ಹಾಕೊಳ್ಳಿ. ನಂತರ ಏಲಕ್ಕಿ ಸ್ವಲ್ಪ. ಇದು ಸಾಕಾ? ಇದು ಕುದಿ ಬಂದಿದ್ದು ಇನ್ನು ಪಾಕ ಆಗಬೇಕಾ? ಇನ್ನು ಪಾಕ ಆಗಬೇಕು ಸ್ವಲ್ಪ. ಓಕೆ, ಅದಾದ್ರ ಪಾಡಿಗೆ ಆಗ್ತಾ ಇರುತ್ತೆ. ನಾನು ಫೈನ್ ಪೌಡರಾ? ಹಾಂ, ಐ ಗೆಸ್ ಇದು ಸಾಕು ಅನ್ಸುತ್ತೆ. ಹಾಂ ಸಾಕಾ? ಸಾಕು. ನಂತರ ಇದು ಹಾಕ್ತೇನೆ ನಾನು. ಹ್ಞೂ. ಮತ್ತೆ ಇದು ಸ್ವಲ್ಪ ಉಳಿದಿದ್ದದ. ಅದನ್ನು ಕೂಡ ಹಾಂ, ಸ್ವಲ್ಪ ಸೊ ಅದು ಪುಡಿನೂ ತಿನ್ನಿ- ಮಾಡ್ಕೊಳ್ಬೇಕು, ಅದು ಸ್ವಲ್ಪ ಹೌದು, ಮಧ್ಯದಲ್ಲಿ ತಿನ್ಲಿಕ್ಕೆ ತಿನ್ನು. ಸಿಗ್ತದೆ ಅದು. ಓಕೆ ಒಳ್ಳೆದಾಗ್ತದೆ. ಓಕೆ ಓಕೆ. ಮತ್ತೆ ಮಿಕ್ಸ್ ಮಾಡು. ಒಂದು ಪಾಕ ಹಾಕ್ಲಾ? ಹಾಕಿ. ಪೂರ್ತಿ? ಹಾಂ, ಹಾಕಿ. ಒಂದು ಉಂಡೆ ಕಟ್ಟು. ಅದು ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಕಟ್ಟಿದ್ರೆ ಒಳ್ಳೇದಾಗ್ತದೆ. ಸೊ ಬಿಸಿ ಬಿಸಿ ಇರುವಾಗಲೇ ಕಟ್ಕೊಳ್ಬೇಕು. ಕಟ್ಟಿದ್ರೆ ಒಳ್ಳೆ. ಕೆಲವರು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡಿಬಿಡ್ತಾರೆ, ಆವಾಗ ಬಿಸಿ ತಾಗಲ್ಲ ಅಂತ ಹೇಳಿ. ಸೊ ನೀವು ಗೃಹಿಣಿ, ಮನೇಲಿರ್ತೀರಿ, ಎಲ್ಲ ಕೆಲಸ ಆದಮೇಲೆ ನಿಮ್ಮದು ಏನೆಲ್ಲ ಹವ್ಯಾಸಗಳೇನಾದರೂ ಇದೆಯಾ? ಹೇಗೆ? ಹೂವಿನ ಗಿಡಗಳೆಲ್ಲ ತುಂಬಾ ಇಷ್ಟ. ಹೂವಿನ ಗಿಡಗಳು ಮನೆ ಸುತ್ತಮುತ್ತಲು ಕೂಡ ಫುಲ್ ಹೂವು ಇರುತ್ತೆ. ಗಾರ್ಡನ್ ತುಂಬಾ ವೆರಿ ನೈಸ್. ಅದರಲ್ಲಿ ತುಂಬಾ ಇಷ್ಟ. ಸೊ ಅದರಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ. ಹೌದು. ಅಂಡ್ ಇನ್ನೊಂದು ಅದೇ ಒಂದು ಖುಷಿ ಅಲ್ವಾ, ಈ ನೇಚರ್ ಅದ್ರ ಮಧ್ಯದಲ್ಲಿ ನಾವು ಏನಾದ್ರೂ ಓಡಾಡ್ಕೊಂಡು ಮಾಡ್ತಾ ಇದ್ರೆ ಆ ಟೈಮ್ ಕಳೆದು ಗೊತ್ತಾಗಲ್ಲ. ಯಾವಾಗ್ಲೂ ಹೇಳ್ತಾರ ಹವ್ಯಾಸ ಯಾವ್ದು ನಮ್ಗೆ ತುಂಬಾ ಇರುತ್ತೆ ಅದನ್ನ ನಾವು ಮಾಡ್ಕೊಳ್ಬೇಕು ಅಂತ. ಈ ಹವ್ಯಾಸ ಇನ್ನೂ ಒಳ್ಳೇದು, ಯಾಕೆಂತ ಹೇಳಿದ್ರೆ ಸುತ್ತಮುತ್ತಲು ಕೂಡ ತುಂಬಾ ಸುಂದರವಾಗಿರುತ್ತೆ. ಹೌದು, ನನಗೆ ತುಂಬಾ ಇಷ್ಟ. ಏನೆಲ್ಲ ಗಿಡಗಳನ್ನ ನಟ್ಟಿದ್ದೀರಿ ಮನೇಲಿ? ದಾಸವಾಳ ತುಂಬಾ ಉಂಟು, ಮತ್ತೆ ಅಂಥೇರಿಯಂ ಅದು ತುಂಬಾ ಉಂಟು. ಓಕೆ. ಮತ್ತೆ ಝೀನೆ ಎಲ್ಲ ಉಂಟು. ಝೀನೆ ಎಲ್ಲ ಗಿಡ ಅಂದ್ರೆ ಪಂಚಪ್ರಾಣ ತುಂಬಾ, ಎಲ್ಲಿ ಹೋದ್ರು ಅಷ್ಟೇ. ಎಷ್ಟಾದ್ರೂ ತಗೊಂಡ್ಬರ್ತೀನಿ. ಸೊ ಆ ಮನೇಲಿ ಹೂ ತುಂಬಾ ಚೆನ್ನಾಗಿ ಬಿಟ್ಟಿದೆ, ಒಂದು ಕೇಳಿ ಆದ್ರೂ ತರ್ತೀರಾ ಅದ್ರದ್ದು ಗಿಡ?
ನಾನು ವಾಕಿಂಗ್ ಹೋಗ್ತೇನಲ್ಲ, ಎಲ್ಲಿ ಹೋದ್ರು ಅಷ್ಟೇ ಹೇಳಿಯೇ ತರೋದು. ಗುಡ್. ಹಾಗಾಗಿ ನೋಡಿ, ಈ ತರ ಆಗುವಾಗ ಒಂದು ಬೇರೆ ಜನರ ಪರಿಚಯನೂ ಆಗುತ್ತೆ, ಹೌದು. ಅವ್ರ ಹತ್ರ ಮಾತಾಡ್ಕೊಂಡು ಪರಿಚಯ ಕೂಡ ಆಗುತ್ತೆ, ನಮ್ಮ ಹತ್ರವೂ ಕೂಡ ಒಂದು ನನ್ನ ಮನೆಯಲ್ಲಿ ಕೂಡ ಮಗನೊಟ್ಟಿಗೆ ಹೋದ್ರೆ ಇದಾಗುತ್ತೆ. ಉಂಟಲ್ಲ, ಅಮ್ಮ ಕೇಳಿಬಿಡಿ ಗಿಡ ಕೇಳಿಬಿಡಿ, ಅವನಿಗೆ ಗೊತ್ತುಂಟು ನಾನು ಕೇಳ್ತೇನೆ. ಅದೆಲ್ಲ ಭಾರಿ. ಸೊ ರುಚಿ ರುಚಿಯಾದ ರವೆ ಲಡ್ಡು ತಯಾರಾಯಿತು. ಸೊ ನೀವು ಅದು ದ್ರಾಕ್ಷಿ ಗೋಡಂಬಿ ಹಾಕಿದ್ ನೋಡ್ತಾ ಇದ್ರೆ ಅದು ಫುಲ್ ಆಫ್ ಬಾದಾಮ್ ತರ ಕಾಣ್ತಾ ಇದೆ. ಬಾದಾಮ್ ಹಾಕ್ಬೋದು, ಒಳ್ಳೇದ ಟೇಸ್ಟ್ ಬರ್ತದೆ. ನಾನು ಖಾಲಿ ಎಸ್, ಏನಿದು ರವೆ ಲಡ್ಡು. Taste ಮಾಡಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಖಂಡಿತ ಟೇಸ್ಟ್ ಇಬ್ರು ಕೂತ್ಕೊಳ್ಳೋಣ. ಫಸ್ಟ್ ಟೈಮ್ ಬಂದಿದ್ದೀರಿ, ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಫಸ್ಟ್ ಟೇಸ್ಟ್ ಅದನ್ನೇ ನೋಡೋಣ. ಥ್ಯಾಂಕ್ ಯು. ಸಿಹಿ ಸಿಹಿಯಾದ ರವೆ ಲಡ್ಡು ತಯಾರಾಗಿದೆ. ರವೆ ಲಡ್ಡು ತಯಾರಿಸೋದು ಸುಲಭ ಅಂತ ಹೇಳ್ತಾರೆ, ಅದು ಮಾಡುವಾಗ ಮಾತ್ರ ಗೊತ್ತಾಗೋದು. ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ರವೆ ಲಡ್ಡು ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿಯಿರಿ. ನಂತರ 1 ಕಪ್ ಬಾಂಬೆ ರವೆಯನ್ನು ಸೇರಿಸಿ ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ ಸಕ್ಕರೆ, ಚಿಟಕಿ ಉಪ್ಪು ಹಾಕಿ ತೆಳು ಪಾಕ ತಯಾರಿಸಿಕೊಳ್ಳಿ. ಆನಂತರ ಕೊಬ್ಬರಿ ತುರಿಗೆ, ಏಲಕ್ಕಿ, ಸಕ್ಕರೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಬಳಿಕ ಹುರಿದ ರವೆಗೆ ಪುಡಿ ಮಾಡಿದ ಸಕ್ಕರೆ ಮಿಶ್ರಣ, ಕೊಬ್ಬರಿ ತುರಿ, ತಯಾರಿಸಿದ ಪಾಕ ಸೇರಿಸಿ ಕಲಸಿಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿಟ್ಟುಕೊಳ್ಳಿ. ಈಗ ರುಚಿಕರವಾದ ರವೆ ಲಡ್ಡು ಸವಿಯಲು ಸಿದ್ಧ. ರವೆ ಲಡ್ಡು ತಯಾರಾಯಿತು. ನೆಕ್ಸ್ಟ್ ಚಿಕನ್ ಉರುವಲ್. ವಾಹ್, ಸೂಪರ್ ಆಗಿರುತ್ತೆ. ಸೊ ಹೇಗೆ ತಯಾರಿಸೋದು, ಇವರ ಸ್ಟೈಲ್ ಹೇಗಿದೆ ಅಂತ ಕೂಡ ನೋಡೋಣ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್ ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ನಾರನ್ಸ್ ಆರ್ ಡೈಲಿ ಬ್ರೆಡ್ ಆ್ಯಂಡ್ ಆರ್ ಡೈಲಿ ಫುಡ್. ಸೊ ಸ್ವೀಟ್ ಆಯಿತು. ಈಗ ಚಿಕನ್ ಉರುವಲ್ ಹೇಗೆ ತಯಾರಿಸೋದು ಬನ್ನಿ ಕೇಳೋಣ. ಎಸ್ ಮೇಡಮ್, ಚಿಕನ್ ಉರುವಲ್ಗೆ ನಾನಂತೂ ರೆಡಿ. ನೀವು ರೆಡಿಯಾ? ಓಕೆ ಸರಿ, ಹಾಗಾದರೆ ತಯಾರಿಸೋಣ. ಓಕೆ. ಹೇಗೆ? ಫಸ್ಟ್ ಮೆಣಸು ಬಾಣಲೆ ಇಟ್ಟಿದ್ದ ನೀರಲ್ಲಿ ಹಾಕಿ ಕುದಿಸುವ. ಬೇಯಿಸ್ಲಿಕ್ಕಿದೆಯಾ? ಸಾಕಾ? ಹಾಂ, ಸಾಕು. ಓಕೆ. ನೀರು ಹಾಕಬೇಕಾ? ನೋಡ್ಕೊಳ್ಳಿ. ಹಾಂ, ಸಾಕು. ಅದು 7-8 ಮೆಣಸು ಹಾಕಿದರೆ ಆಯಿತು. ನಂತರ ಇದನ್ನು ಮಿಕ್ಸ್ ಮಾಡುವ ಮ್ಯಾಮ್. ಓಕೆ. ಚಿಕನ್ ಮ್ಯಾರಿನೇಟ್. ಹಾಂ, ಮ್ಯಾರಿನೇಟ್. ಓಕೆ. ಸೊ ಇದು ಬೇಯ್ತಾ ಇರುತ್ತೆ, ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಮತ್ತು ಗರಂ ಮಸಾಲೆ. ಸೊ ಅರುಣ ಅರಿಶಿನ ಪುಡಿ. ಸೊ ನಿಮಗೆ ಫ್ರೆಶ್ಲಿ ಪೌಡರ್ ಥರನೇ ಪೌಡರ್ದು ಅರೋಮನು ಬರುತ್ತೆ, ಅದೇ ಇದು. ಸಾಕಾ? ಹಾಂ, ಸಾಕು. ಗರಂ ಮಸಾಲೆ ಪೌಡರ್. ಇನ್ನೊಂದು ಕೋಳಿ ಮಾಂಸಕ್ಕೆ ಲೆಕ್ಕಕ್ಕಿಂತ ಜಾಸ್ತಿ ಅರಿಶಿನ ಕೂಡ ಹಾಕಬಾರ್ದು ಅಲ್ವಾ? ಅದು ಹಾಗೆಯೇ ಅರುಣ ಗರಂ ಮಸಾಲ ಪೌಡರ್ ಸಾಕಾ? ಸ್ವಲ್ಪ ಹಾಕಿ. ಹಾಂ, ಸಾಕು. ಸ್ವಲ್ಪ ನಿಂಬೆ ರಸ.
ಈ ಮ್ಯಾರಿನೇಷನ್ ಎಷ್ಟೊತ್ತು ಇಟ್ಕೊಳ್ಬೇಕಾಗುತ್ತೆ? 20 ನಿಮಿಷ ಬೇಕು. 20 ನಿಮಿಷ ಇಟ್ಕೊಂಡ್ರೆ ಬೆಟರ್. ಜಾಸ್ತಿ ಇಟ್ಟರೆ ಒಳ್ಳೇದು, ತುಂಬ ಇಟ್ಕೊಳ್ತದೆ ಇದು. ಹಾಗಾಗಿ ಮಾಡುವಾಗ ಸ್ವಲ್ಪ ಓಕೆ. ಇದು ಸೋಕಾಗಿದ್ದು ಸಾಕಾ? ಸ್ವಲ್ಪ ಆಗಬೇಕು. ಸೊ ಪೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ. ಓಕೆ. ತುಂಬ ಸಣ್ಣಾಗಿ ರುಬ್ಬಿದ್ರೆ ಒಳ್ಳೆಯದು. ಸೊ ಬಹುಶಃ ಈ ಒಂದು ಚಿಕನ್ ಉರ್ವಲ್ ಒಬ್ರೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಅಲ್ಲ? ಸೊ ನಾನು ಈ ಥರ ಫಸ್ಟ್ ಪೇಸ್ಟ್ ಎಲ್ಲ ಮಾಡ್ಕೊಂಡು ನಾನು ಮಾಡ್ತೀನಿ ಚಿಕನ್ ಉರ್ವಲ್, ಬಟ್ ನಾನು ಮಾಡೋ ಟೆಕ್ನಿಕೇ ಡಿಫ್ರೆಂಟ್ ಇದೆ. ಕೆಲವರು ಮಸಾಲೆ ಹಾಕ್ತಾರೆ, ನಾನು ಸೊ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಿ. ಸಾಕು ತೆಗೆಯುದಾ? ಡೈರೆಕ್ಟ್ ಗ್ರೈಂಡಿಂಗ್ ಅಲ್ಲ, ಇದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದು ಬೇಕಾಗಿಲ್ಲ, ಬೇಡ ಬೇಡ ಬೇಡ. ಇದು ಈಗ ಗ್ರೈಂಡ್ ಮಾಡಬೇಕು ಮಿಕ್ಸಿಗೆ ಹಾಕಿ. ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಸ್ವಲ್ಪ. ಇದೀಗ ರುಬ್ಬಿ ಇಟ್ಕೊಳ್ತೀವಲ್ಲ, ಇದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದಾ, ತೆಗೆದಿಟ್ಕೊಳ್ಬೋದಾ, ಅಥವಾ ಒಮ್ಮೆಗೆ ಇದು ಮಾಡಿ ಮುಗಿಸ್ಲಿಕ್ಕೆ ಈ ಪೇಸ್ಟನ್ನು ತೆಗೆದಿಟ್ಕೊಳ್ಬೋದು? ಓಕೆ, ಯಾವಾಗ ಬೇಕೋ ಆಗ. ಈ ಉಪ್ಪು ಹಾಕಿದ್ರಿಂದ ಅದು ಪ್ರಿಸರ್ವ್ ಹಾಳಾಗಲ್ಲ? ಹಾಳಾಗೋದಿಲ್ಲ. ಸೊ ನಾನು ಅನ್ಕೊಂಡೆ ಯಾಕೆ ಉಪ್ಪು ಹಾಕ್ತಿದ್ದೀರಿ ಅಂತ. ಓಕೆ, ಸೊ ಫೈನ್ ಪೇಸ್ಟಾ? ಈಗ ಒಂದು ಸ್ವಲ್ಪ ಹಾಕಿ ಮತ್ತೆ ನೀರು ಹಾಕೋದು. ಅದೇ ನೀರು ಹಾಕೋಣ. ಸಾಕನಾ? ನೆಕ್ಸ್ಟ್ ಏನು? ಬಾಳೆಹಣ್ಣು. ಆಯಿಲ್ ಹಾಕ್ಬೇಕಾ? ಇಲ್ಲ ಇಲ್ಲ ಇಲ್ಲ, ತುಪ್ಪನೇ. ಬೀಜ. ಸೊ ಒಗ್ಗರಣೆಗೆ ಖಾಲಿ ಗೋಡಂಬಿ ಮಾತ್ರ. ಸೊ ಇದು ಯಾರ್ದು ಫೇವ್ರೆಟ್ ಡಿಶ್? ಇದು ಎಲ್ಲರಿಗೂ, ಮೂವರಿಗೆ ಅವರಿಗೆ. ನಾವು ವೆಜ್ಜು ಕಡಿಮೆ, ನಾನ್ ವೆಜ್ ಜಾಸ್ತಿ. ಸೊ ಎವ್ರಿಡೇ ನಾನ್ ವೆಜ್. ಸೊ ಎವ್ರಿಡೇ ಸಂಡೇ. ಸಂಡೇ ಎವ್ರಿಡೇ ಯಾವಾಗಲೂ ಅಷ್ಟೇ ಮೀನು. ಹಾಕಿ. ಗೋಡಂಬಿ ಸ್ವಲ್ಪ ಬ್ರೌನ್ ಆಗಬೇಕು. ಸ್ವಲ್ಪ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕ್ಲಾ? ಇದಕ್ಕೆ ಸೊ ಯೂಶ್ವಲಿ ಈ ಚಿಕನ್ ಉರ್ವಲ್ ಸ್ವಲ್ಪ ಸ್ವೀಟಿಶ್ ಈ ಥರ ಬರುತ್ತೆ. ಕೆಲವು ಬೆಲ್ಲ ಹಾಕ್ತಾರೆ. ಸೊ ಇದು ನಿಮ್ಮದು ಖಾರ ಖಾರ ಖಾರ. ಕುದಿ ಬರಬೇಕಾ ಹೇಗೆ? ಹಾಕಿ ಹಾಕಿ. ಇದರಲ್ಲಿ ಆ ಗೋಡಂಬಿಯ ಸ್ವೀಟ್ನೆಸ್ಸೇ ಸಾಕು. ಬೆಲ್ಲ ಹಾಕಿದ್ರೆ ಅಷ್ಟು ಇದು.
ಸ್ವಲ್ಪ ಡ್ರೈ ಆಗಬೇಕು ಅದು ಸ್ವಲ್ಪ. ಓಕೆ. ಸೊ ಬೆಂದ ನಂತರ ಸ್ವಲ್ಪ ಅದು ಅಂದರೆ ತಿಕ್ಕ ಗ್ರೇವಿ ಬರಬೇಕು. ಓಕೆ. ಸೊ ಇದು ಈ ಥರ ಗ್ರೇವಿ ಮಾಡಿದರೆ ಬಹುಶಃ ಇದು ಚಪಾತಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಒಳ್ಳೆಯದಾಗ್ತದೆ. ಬಟ್ ಸ್ವಲ್ಪ ಇದು ಪುಳಿ ಮುಂಚಿ ಇದು ಟೈಪಲ್ಲೇ ಬರುತ್ತೆ. ಇದರಲ್ಲಿ ಹುಳಿ ಇಲ್ಲ ಅಷ್ಟೇ. ಹೌದು. ಹುಳಿಗೆ ನೀವು ಬರೀ ನಿಂಬೆ ಇದು ರಸ ಹಾಕಿದ್ದೀರಿ. ಆಯ್ತು, ಇದು ಓಕೆ ರೆಡಿಯಾ? ಆಫ್ ಮಾಡ್ತೇನೆ. ಸೊ ಮಾಡೋದಾ? ಚಿಕನ್ ಉರುವಲ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಆರಾಮ ಬರ್ತಾ ಇದೆ. ವಾವ್, ಸೂಪರ್. ಬಿಸಿ ಬಿಸಿಯಾದಂಥ ಚಿಕನ್ ಉರುವಲ್ ರೆಡಿಯಾಗಿದೆ. ಒಳ್ಳೆ ಸ್ಮೋಕಿಂಗ್ ಹಾಟ್. ಹಾ. ಸೊ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಉರುವಲ್ ತಯಾರಿಸುವ ವಿಧಾನ. ಮೊದಲು 7 ರಿಂದ 8 ಒಣಮೆಣಸನ್ನು ಮುಳುಗುವಷ್ಟು ನೀರಿನಲ್ಲಿ ಹಾಕಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಕೋಳಿ ಮಾಂಸಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪುಡಿ, ನಿಂಬೆ ರಸ ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಬೇಯಿಸಿದ ಒಣಮೆಣಸಿಗೆ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ಕರಿಬೇವು, ಒಣಮೆಣಸನ್ನು ಹುರಿಯಿರಿ. ಬಳಿಕ ರುಬ್ಬಿದ ಮಸಾಲೆ ಹಾಕಿ ಸ್ವಲ್ಪ ನೀರು, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಸೇರಿಸಿ ಬೇಯಿಸಿ. ನೀರು ಆವಿಯಾಗುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿಕನ್ ಉರುವಲ್ ತಯಾರು. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಾವು ಯಾವುದು ಟೇಸ್ಟ್ ನೋಡೋಣ? ಸ್ವೀಟ್ ನಿಮ್ಗೆ ಇಷ್ಟ ಆಗುವಂಥದ್ದು ತಗೊಳ್ಳಿ. ನೀವು ತಗೊಳ್ಳಿ. ನಾನು ತಗೊಳ್ತೀನಿ. ನಾನು ತಗೊಳ್ತೀನಿ. ನೀವು ಬೇಡ ಹೇಳಿದ್ರು ನಾನು ತಗೊಳ್ತೀನಿ. ಬಟ್ ಫಸ್ಟ್ ಟೈಮ್ ಬಂದಿದ್ದೀರಿ, ಟೇಸ್ಟ್ ನೋಡೋಣ. ತಗೊಳ್ಳಿ. ಹಾಫ್. ಯೇ. ಥ್ಯಾಂಕ್ ಯು. ಚಿಟಕಿ ಉಪ್ಪು ಬೇರೆ ಹಾಕಿದ್ದೀರಿ, ಗೊತ್ತಾಗುತ್ತೆ ಫ್ಲೇವರ್ ಅಲ್ವಾ? ಯೂಶಲಿ ಬರೀ ಸಿಹಿ ಬದಲು ಒಂದು ಚಿಟಕಿ ಉಪ್ಪು ಬಿದ್ದರೆ ಸಾಕು, ಅದರ ಫ್ಲೇವರ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಈ ಥರ ನೋಡೋ ಒಳ್ಳೆ ಬೈಂಡಿಂಗ್ ಕೂಡ ಆಗಿದೆ. ಇಲ್ಲಾಂದರೆ ಕೆಲವೊಂದು ಹಾಗೆ ತೆಗಿವಾಗಲೇ ಮುರಿದೋಗುತ್ತೆ, ಪುಡಿ ಪುಡಿ ಆಗುತ್ತೆ. ಅದಕ್ಕೆ ನಾನು ಅದು ಈಗ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಇದೆ, ಸಾಫ್ಟ್ನೆಸ್ ಕೂಡ ಇದೆ. ಕೊಬ್ಬರಿ ಚೂರು ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುವಾಗ ಅದಕ್ಕೆ ಸ್ವಲ್ಪ ಬೇರೆ ಇಟ್ಟದ್ದು. ಸೂಪರ್, ತುಂಬ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ಮಾಡೋಣ. ತಗೊಳ್ಳಿ. ಕ್ಯಾಶ್ಯೂನೂ ಬೇಕು. ಚಿಕನ್ ಸಾಫ್ಟಾಗಿದೆ. ಟೇಸ್ಟ್ ಮಾಡಿ. ಅದರೊಟ್ಟಿಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸ್ವಲ್ಪ ಸ್ವೀಟ್ ತಿಂದಿದ್ದು ಟೇಸ್ಟ್ ಚೇಂಜ್ ಆಗ್ತದೆ. ಇಲ್ಲ, ಸ್ಪೈಸಿ ಇದೆ, ಒಳ್ಳೆ ಸ್ಪೈಸಿ ಇದೆ. ಚಪಾತಿಗೆಲ್ಲ ಹೇಳಿ ಮಾಡ್ತಿದ್ದು. ಯೂಶಲಿ ಕೆಲವೊಂದು ಉರುವಲಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಬೆಲ್ಲ ಹಾಕ್ತಾರೆ ಸ್ವಲ್ಪ. ಬೆಲ್ಲದ ಬದಲು ನನಗೆ ನಾನು ಹಾಕೋದು ಟೊಮ್ಯಾಟೊ. ಬಿಕಾಸ್ ಚಿಕನ್ಗೆ ಬೆಲ್ಲ ಸರಿ ಹೋಗೋದಿಲ್ಲ. ಇದಕ್ಕೆ ಸ್ವೀಟ್ನೆಸ್ಗೆ ಇದರ್ ಶುಗರ್, ಇಲ್ದಿದ್ರೆ ಟೊಮ್ಯಾಟೊ ಕೆಚಪ್ ಹಾಕಿ, ಇಲ್ದಿದ್ರೆ ಟೊಮ್ಯಾಟೊವನ್ನೇ ಕಟ್ ಮಾಡಿ ಹಾಕಿದರೆ ಅದರದ್ದು ಒಂದು ಹುಳಿ ಮತ್ತು ಸ್ವೀಟ್ನೆಸ್ ಎರಡೂ ಕೂಡ ಸಿಗುತ್ತೆ. ಅದು ಇನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಸ್ಪೈಸಿ ಎಲ್ಲ ಕಡೆ ಟೇಸ್ಟ್ ಹರಿದಾಡ್ತಾ ಇರೋ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಚಪಾತಿಗೆ ಮತ್ತು ರೋಟಿಗೆ ಎಲ್ಲ ಹೇಳಿ ಮಾಡಿಸಿದ್ದು ಸೂಪರ್. ಸೊ ತುಂಬ ಚೆನ್ನಾಗಿದೆ ಮೇಡಮ್. ಎರಡೂ ಕೂಡ ಒಳ್ಳೆ ರೆಸಿಪಿ, ಬೇಗ ಕ್ವಿಕ್ ಆಗುವಂಥ ರೆಸಿಪೀಸ್. ಸೊ ನಮ್ಮ ಕಿಚನ್ಗೆ ಬಂದು ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು, ಅವಕಾಶ ಕೊಟ್ಟಂತ ನಮ್ಮ ಟಿವಿಯವರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ಒಳ್ಳೆ ಕೈರುಚಿ ಇದೆ, ಪದೇ ಪದೇ ಬಂದು ನಮಗೆ ನಿಮ್ಮ ಕೈರುಚಿಯನ್ನು ನಮಗೆ ತೋರಿಸ್ತಾ ಇರಿ. ಥ್ಯಾಂಕ್ ಯು. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ
ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೂಪರ್ ಆಗಿತ್ತು ಇವತ್ತಿನ ಈ ಸಂಚಿಕೆ. ಒಳ್ಳೆ ಚಿಕನ್ ಉರುವಲ್ ಹಾಗೇನೆ ಲಡ್ಡು ಆಸಮ್. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್ our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.